ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವಸುಧಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕಲ್ಲ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು ನಾನೊಂದು ಪ್ರೋಟೀನ್ ದೋಸೆ ಮಾಡ್ತಾ ಇದ್ದೀನಿ, ಅಂದ್ರೆ ವಿತೌಟ್ ರೈಸ್. ಪ್ರೋಟೀನ್ ದೋಸೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಪಲ್ಸಸ್ ಮತ್ತೆ ಇದು ಗ್ರೀನ್ಸ್, ಹೆಸರು ಕಾಳು ಮತ್ತೆ ಉದ್ದು ಕಾಳು, ಇಡೀ ಎಲ್ಲ ಹೋಲ್ ವಿತ್ ಸ್ಕಿನ್ ಇರೋದು. ಡಯಾಬಿಟಿಸ್ ಅವರಿಗೆಲ್ಲ ಇದೆಲ್ಲ ಒಳ್ಳೇದಾಗ್ತದೆ, ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರ್ತದೆ. ಮತ್ತೆ ಇನ್ನೊಂದು ಸ್ಪೆಷಲ್ ಅಂದ್ರೆ ನಾನೇ ಇನ್ವೆಂಟ್ ಮಾಡಿದಂದ್ರೆ ಅದು ಬೊಂಬೆ ಹಾಕುದು, ಬೊಂಬೆ ಪ್ಲಾಂಟೇನ್, ಇದು ನಮ್ಮ ಇದು ಉಂಟಲ್ಲ ಬಾಳೆಹಣ್ಣು ದಿಂಡು, ಅದನ್ನ ಹಾಕಿ. ಯಾಕಂದ್ರೆ ಕೆಲವರೆಲ್ಲ ತಿನ್ನುವುದಿಲ್ಲ ಈ ಮಕ್ಕಳೆಲ್ಲ, ಪಲ್ಯ ಎಲ್ಲ ಮಾಡ್ತಾರೆ. ನಾನು ಅದನ್ನ ದೋಸೆಗೆ ಹಾಕಿದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ, ಹಾಗೆ ಕಣಿಲೆ ಅದೆಲ್ಲ ಬರುತ್ತಲ್ಲ, ನೀವು ಬಾಳೆದಿಂಗೆ ಸ್ವಲ್ಪ ಅದಕ್ಕೆ ಗ್ರೈಂಡ್ ಮಾಡುವಾಗಲೇ ಹಾಕಿದ್ರೆ ಅದು ಹೊಟ್ಟೆಗೆ ಮಕ್ಕಳಿಗೆ ಹೋಗ್ತದೆ, ಅದು ಹೊಟ್ಟೆಗೆ ಒಳ್ಳೇದಲ್ಲ, ಚೆನ್ನಾಗಿರುತ್ತೆ. ಮತ್ತೆ ಈಗ ಎಲ್ಲರೂ ಏನು ಕಾಳು ಅದನ್ನೆಲ್ಲ ಬೆಳಿಗ್ಗೆ ತಿಂತಾರೆ, ಹಾಗೆ ಈ ತರ ದೋಸೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೊಂದು ಬಾಳೆ ದಿಂಡಿದೆ ಚಟ್ನಿ ಮಾಡ್ತೇನೆ. ಅದು ದೋಸೆಗೆ ಕಾಂಬಿನೇಷನ್, ದೋಸೆಗೆ ಚಟ್ನಿ ಕಾಂಬಿನೇಷನ್. ಓಕೆ, ಒಂದು ಬಾಳೆ ದಿಂಡಿನ ಚಟ್ನಿ, ಇನ್ನೊಂದು ಪ್ರೋಟೀನ್ ದೋಸೆ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ದೋಸೆ ಮಾಡೋದು? ದೋಸೆ ಮಾಡಿ ಪ್ರೋಟೀನ್ ದೋಸೆ. ಅದಕ್ಕೆ ಫಸ್ಟ್ ರುಬ್ಕೋಬೇಕು ಸರ್. ನೀವು ಅದೇ ಎಲ್ಲ ಕಾಳನ್ನೆಲ್ಲ ನೆನೆ ಹಾಕಿ ತಂದಿದ್ದೀನಿ ಸರ್. ಅದು ಟೈಮ್ ಬೇಕಲ್ಲ ಕಾಳು, ಅದಕ್ಕೆ ರಾತ್ರಿ ಕೂಡ ಬಡಿಸಿದ್ರಲ್ಲ, ಮೊಳಕೆ ಬಂದಿದೆ. ಅದು ರಾತ್ರಿಯೇ ನೆನೆ ಹಾಕಿದ್ರೆ ಬೆಳಗ್ಗೆ ಮೊಳಕೆ ಬರ್ತದೆ. ಸ್ವಲ್ಪ ಹೆಲ್ತ್ ಇನ್ನೂ ಜಾಸ್ತಿ ಅಲ್ಲ, ಒಳ್ಳೇದು. ನೆನೆ ಹಾಕಿದ್ರೆ ಬೇಗ ಗ್ರೈಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ನೀವು ಮಿನಿಮಮ್ 5 to 6 hours ಬೇಕು, ಅದಕ್ಕೆ ನಾನು ನೆನೆಸಿಯೇ ತಂದೆ. ಓಕೆ, ಈಗ ಫಸ್ಟ್ ಎಂತ ಬೇಕು ನಿಮಗೆ? ನನಗೆ ಮಿಕ್ಸಿ ಜಾರ್ ಬೇಕು. ಡೈರೆಕ್ಟ್ ನೀವು ಅದನ್ನ ಈಗ ಬಂದ ಮಾಡ್ಕೊಳ್ತೀರಲ್ಲ? ಬಂದ ಮಾಡಿ. ಉದ್ದಿನ ಕಾಳು ಸರ್. ಉದ್ದಿನ ಕಾಳು ಇದು ವಿತ್ ಸ್ಕಿನ್ ಇದ್ದು. ಹೌದಾ? ನೋಡ್ಲಿಕ್ಕೆ ಸ್ವಲ್ಪ ಹೆಸರು ಕಾಳು ಕಾಣಂಗೆ ಕಾಣ್ತದೆ, ಗ್ರೀನ್ ಗ್ರಾಮ್ ಆಗಿ ಕಾಣ್ತದೆ. ಇದು ಮಸೂರ್ ದಾಲ್, ನಮ್ಮ ದಾಲ್ ಎಲ್ಲ ಮಾಡ್ತೇವಲ್ಲ, ಅದು ವಿತ್ ಸ್ಕಿನ್, ಕೆಂಪು ಇದು ತೊಗರಿಬೇಳೆ. ಎಲ್ಲ ಈಕ್ವಲ್ ಕ್ವಾಂಟಿಟಿ ಹಾಕೋಬೇಕು ಸರ್. ಓಕೆ. ಖಾರ ಹಾಕ್ತೀರಾ? ಖಾರಕ್ಕೆ ಹಸಿಮೆಣಸು ಬಜ್ಜಿ ಅಂದ್ರೆ ಬರೀ ಸಪ್ಪೆ ಹಾಕ್ತದಲ್ಲ ದೋಸೆ, ಅದಕ್ಕೆ ಒಂದು ಹಸಿಮೆಣಸು ಹಾಕಿ. ದೋಸೆ ಅಂತ ಹೇಳಿದ್ರೆ ಖಾರ ಹಾಕುದಿಲ್ಲ, ಇದು ಸ್ವಲ್ಪ ಸ್ಪೈಸಿ ಆಗಿರ್ತದೆ. ಇದು ಶುಂಠಿ ಹಾಕುದು ಯಾಕೆ ಅಂದ್ರೆ ಸ್ವಲ್ಪ ಕಾಳೆಲ್ಲ ಇದೆಯಲ್ಲ, ಅದು ವಾಯು ಆಗ್ತದೆ, ಅದಕ್ಕೆ ಶುಂಠಿ ಹಾಕಿದ್ರೆ ಸ್ವಲ್ಪ ಅಲ್ಲಿ ಬ್ರೇಕ್ ಆಗ್ತದೆ. ಹೌದು. ಮತ್ತೆ ಇದಕ್ಕೆ ಸಜ್ಜಿಗೆ ಹಾಕ್ತೇನೆ, ಯಾಕಂದ್ರೆ ಅದು ಬರೀ ಕಾಳು ಇದಾಗ್ತದೆ, ಸ್ವಲ್ಪ ಏಳುವ ಕಷ್ಟ ಆಗ್ತದೆ, ಅದಕ್ಕೆ ಸಜ್ಜಿಗೆ ಬಂದ ಕೂಡ ಚೆನ್ನಾಗಿ ಬರುತ್ತೆ. ಬಂದ ಅದು ಇದಾಗ್ತದೆ. 4 ಸ್ಪೂನ್ ಹಾಕಿದ್ದೇನೆ, ಅದೆಲ್ಲ 2 ಸ್ಪೂನ್ ಹಾಕಿದ್ದೇನೆ, ಇದೊಂದು 4 ಸ್ಪೂನ್. ಮತ್ತೆ ಕೊತ್ತಂಬರಿ ಸಹ ಕಡಿಯುವಾಗನೇ ಹಾಕ್ತೇನೆ. ಇದು ಹಂಗೆ ಸುಮ್ಮನೆ ಇಲ್ಲ, ಇದೆಲ್ಲ ಫ್ಲೇವರ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್, ಮತ್ತೆ ಹೆಲ್ತಿಗೆ ಸಹ ಒಳ್ಳೇದಲ್ಲ. ಇಲ್ಲದ್ರೆ ಹಚ್ಚಿ ಹಾಕಿದ್ರೆ ಕೆಲವರೆಲ್ಲ ತಿನ್ನುವುದಿಲ್ಲ ಅಲ್ಲ ಮಕ್ಕಳು. ಇದು ಬಾಳೆ ದಿಂಡು, ಇದನ್ನ ನೀರಲ್ಲಿ ಇದು ಕಪ್ಪಾಗ್ತದಲ್ಲ, ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಬಾಳೆ ದಿಂಡಿನ ಸೊನೆ ಎಲ್ಲ ಬಿದ್ದರೆ ಬಟ್ಟೆ ಎಲ್ಲ ಕಪ್ಪಾಗ್ತದಲ್ಲ, ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀರಾ? ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸರ್, ಇದು ಸಹ ಹೆಲ್ತಿಗೆ ಇದು ಒಳ್ಳೇದಿದು. ಇದೆಲ್ಲ ವಾಯು ಆಗ್ತದಲ್ಲ ಜಾಸ್ತಿ, ಇದೆಲ್ಲ ಸ್ವಲ್ಪ ಹಾಕಿದ್ರೆ ಹೀಗೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ. ಹಿಂಗು ಸ್ವಲ್ಪ ಹಾಕ್ತೇನೆ, ಅದು ಸಹ ವಾಯುಗೆ.
ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಹಾಕ್ಕೊಳ್ಬೋದಲ್ಲ ಬಂದು ನೋಡಿಕೊಂಡು? ಹಾಂ, ಅದು ಮತ್ತೆ ಹಾಕ್ಕೋಬೋದು. ಓಕೆ. ಇದು ಗ್ರೈಂಡ್ ಮಾಡಬೇಕು ಸರ್. ಇದಕ್ಕೆ ನೀರು ಹಾಕಬೇಕಾ? ಸ್ವಲ್ಪ ಇದಾಗಿ ಒಂದು ಸತಿ ರೊಟೇಟ್ ಮಾಡಿ ಮತ್ತೆ ನೀರು ಹಾಕಿದ್ರೆ ಓಕೆ. ಆಮೇಲೆ ನೀರು ಹಾಕಿ ಸ್ವಲ್ಪ ಸಬೂರು ಆಗಬೇಕಲ್ಲ ಬಾಳೆಗೆ. ಓಕೆ. ಇದನ್ನು ಈಗ ಗ್ರೈಂಡ್ ಮಾಡಬೇಕಲ್ಲ? ನೀರು ಹಾಕ್ಕೊಳ್ಳೋದಾ? ನೀರು ಒಂದು ಅರ್ಧ ಲೋಟ ಸಾಕಾ? ಹಾಂ, ಸಾಕು. ಗ್ರೈಂಡ್ ಆಗುವಷ್ಟು ಸಾಕಾಗುತ್ತಾ? ಸಾಕು. ಅಂದರೆ ಇದು ಸ್ವಲ್ಪ ಗಟ್ಟಿ ಬೇಕಾ? ಗಟ್ಟಿ ಬೇಕು, ಅದು ಇಲ್ಲದೆ ಹೇಳುವುದಿಲ್ಲ. ಹಾಂ ಹಾಂ. ಓಕೆ. ಸಾಕಾಗುತ್ತಾ? ನೈಸ್ ಆಗಿ. ಓಕೆ. ಎಲ್ಲ ಹಾಕಿ ಮತ್ತು ಸೊಪ್ಪೆಲ್ಲ ಹಾಕಿ ಸ್ವಲ್ಪ ನೋಡಲಿಕ್ಕೆ ಚಟ್ನಿ ಥರ ಕಾಣ್ತಂತ ಅಲ್ಲ? ನೀರು ಬೇಕಾ ಅದಕ್ಕೆ? ಸ್ವಲ್ಪ. ಗಟ್ಟಿ ಕಾಡಿದ ಕಾರಣ ಮಿಕ್ಸಿಯಲ್ಲಿ ಸ್ವಲ್ಪ ಅದರಲ್ಲಿ. ಹೌದು. ಸಾಕಲ್ಲ? ಹಾಂ, ಸಾಕು. ಈಗ ನಾವು ಒಂದು ತವಾ ಬಿಸಿಗಿಡುವನಾ? ಹಾಂ. ಇದಕ್ಕೇನು ಹುಳಿ ಫರ್ಮೆಂಟ್ ಆಗಬೇಕು ಅಂತ ಏನಿಲ್ಲ. ಹಾಂ, ಇನ್ಸ್ಟೆಂಟ್ ಮಾಡ್ಬೋದು. ಉರಿಸಬೇಕು. ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು ಸ್ವಲ್ಪ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕಾ? ಎಸ್ ಮ್ಯಾಮ್, ಹೇಳಿ. ನೀವು ಈ ಥರ ಅಡುಗೆ ಸ್ಪೆಷಲ್ ಆಗಿ ಬೇರೆ ಏನೆಲ್ಲ ಮಾಡ್ತೀರಾ? ಮಾಡ್ತಿರ್ತೇನೆ, ಟ್ರೈ ಮಾಡ್ತಿರ್ತೇನೆ. ಬೇರೆ ಬೇರೆ ದೋಸೆ, ಚಪಾತಿಯಲ್ಲಿ ಬೇರೆ ಬೇರೆ ವೆರೈಟಿ ಮಾಡ್ತಿರ್ತಾನೆ. ಓಕೆ. ಇಡ್ಲಿಯಲ್ಲಿ ಮಾಡ್ತಾರೆ. ಇಡ್ಲಿ ಒಂದು ಹಲಸಿನ ಹಣ್ಣಿದ್ದು ಮಾಡ್ತಾರೆ. ಮತ್ತೆ ರವಾ ಇಡ್ಲಿ. ನಮ್ದು ವರ್ಮಿಸಿಲಿ ಇದು ಉಂಟಲ್ಲ, ಸೇಮಿಗೆ ಹೇಳ್ತೇವಲ್ಲ, ಅದ್ರದ್ದು ಇಡ್ಲಿ. ಅದ್ರದ್ದು ಇಡ್ಲಿ. ಮತ್ತೆ ಸಜ್ಜಿಗೆಯಲ್ಲಿ ಒಂದು ಮೊಸರು ಹಾಕಿ ಇಡ್ಲಿ ಮಾಡೋದು. ಬಿಸಿಯಾಗಿದೆ. ಓಕೆ. ಇದು ತುಂಬಾ ಅಗಲ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಪ್ಪವೇ ಇರ್ತದೆ. ಇದು ನಾರ್ಮಲ್ ದೋಸೆಗಿಂತ ಒಂಚೂರು ಟೈಮ್ ಜಾಸ್ತಿ ತಗೊಳುತ್ತೆ. ಅದು ಕಾಳೆಲ್ಲ ಇದೆಲ್ಲ ಹಾಗೆ ಬಾಯ್ಲ್ ಆಗೋದು, ಅಂದ್ರೆ ಬಾಯ್ಲ್ ಆಗಲಿಲ್ಲ ಅಲ್ಲ, ಹಸಿ ದೋಸೆ ಎಲ್ಲ ಮಾಡುವಾಗ ಸ್ವಲ್ಪ ಲೈಟ್ ಬೆಂಕಿಯಲ್ಲಿ ಇಲ್ದರೆ ಸ್ವಲ್ಪ ಅಡಿ. ಇದನ್ನೇ ಇದೇ ರೀತಿಯಲ್ಲಿ ನೀರು ದೋಸೆ ತರ ಮಾಡ್ಲಿಕ್ಕೆ ಆಗುತ್ತೆ ಇದನ್ನೇ? ಆದ್ರೆ ಹೇಳುದಿಲ್ಲ, ನೀರು ದೋಸೆ ಹಾಗೆ ಹೇಳುದಿಲ್ಲ. ಅಕ್ಕಿ ಹಾಕಿದ್ರೆ ಹೇಳ್ತದೆ, ನಾನು ಅಕ್ಕಿ ಹಾಕ್ಲಿಲ್ಲ. ಅಕ್ಕಿ ಹಾಕಿದ್ರೆ ಸ್ವಲ್ಪ ಇದೇ ಕಾಳೆಲ್ಲ ಗ್ರೈಂಡ್ ಮಾಡಿ ಗೋಧಿ ಹಿಟ್ಟು ಕಲಸಿ ಚಪಾತಿ ಮಾಡಿದ್ರೆ ಅದು ಪರೋಟ ತರ ಆಗ್ತದೆ. ಚಪಾತಿ ಪರೋಟ ಅದೇನ ಗ್ರೈಂಡ್ ಮಾಡಿ ವಿತೌಟ್ ಡ್ರೈ ಇದು ಸಜ್ಜಿಗೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ದಪ್ಪ ಕಡ್ದು ಕಾಳುಗಳು, ಈ 3 ವೆರೈಟಿ ಕಾಳುಗಳನ್ನೇ ಹಾಕಿ ಸೇಮ್ ಅದೇ ಗ್ರೀನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಸಿ, ಗೋಧಿ ಹಿಟ್ಟು ಕಲಸಿ ಮಾಡಿದ್ರೆ ಚಪಾತಿ ಪರೋಟ. ಚಪಾತಿ ಪರೋಟಕ್ಕೆ ಹಾಗೂ ಮಾಡ್ಕೊಂಡು ನಾವು ಈ ರವಾನ್ನ ಯೂಸ್ ಮಾಡೋದು ಬದಲು ಗೋಧಿ ಹಿಟ್ಟು ಹಾಕಿದ್ರೆ ಮತ್ತೆ ಲಟ್ಟಿಸಿ. ಇದು ಬಾಯ್ಲ್ ಆಗಿದೆ ಒಂದು ಸೈಡ್, ಮತ್ತೆ ಉಲ್ಟಾ ಮಾಡ್ತೇನೆ. ಸ್ವಲ್ಪ ಹಸಿ ಎಲ್ಲ ಇದ್ರೆ ಮೇಲ್ಗಡೆ ಸ್ವಲ್ಪ ಹಾಗೆ ಹೋಗಿ ಓಕೆ. ನೋಡಿ ಹೇಗೆ ಕಾಣ್ತಾ ಉಂಟಲ್ಲ? ಹೌದು. ಇದು ನಿಮಗೆ ಮಧ್ಯಾಹ್ನದವರೆಗೆ ಇದು ಒಂದು 2-3 ದೋಸೆ ತಿಂದ್ರೆ ಅಷ್ಟು ಗಟ್ಟಿ ಆಗ್ತದೆ ಹೊಟ್ಟೆ ಕೂಡ. ಹಸಿ ಎಲ್ಲ ಅಷ್ಟು ಬೇಗ ಆಗುದಿಲ್ಲ, ಎಲ್ಲ ಫೈಬರ್ ಕಂಟೆಂಟ್. ಒಂದು 2 ದೋಸೆ ಹೀಗೆ ತಿಂದು ಹೋದ್ರೆ ಸಾಧಾರಣ ಮಧ್ಯಾಹ್ನ ತನಕ ಇರ್ಬೋದು. ನಾರ್ಮಲ್ ದೋಸೆಲಿ ಬರೀ ಅಕ್ಕಿ ಇರ್ತದಲ್ಲ, ಅಕ್ಕಿ ಉದ್ದು ಮಾತ್ರ ಇರ್ತದೆ. ಅಕ್ಕಿ ಉದ್ದು ಮಾತ್ರ. ಹೌದು. ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಹಾಕಿ. ಒಂಥರ ಗ್ರೀನ್ ದೋಸೆ ಅಂತ ಹೇಳ್ಬೋದಲ್ಲ? ಗ್ರೀನ್ ನೀವು ಪ್ರೋಟೀನ್ ದೋಸೆ ಅಂತ ಹೇಳೋದಕ್ಕಿಂತ ಗ್ರೀನ್ ದೋಸೆ ಕೂಡ ಹೇಳ್ಬೋದು. ಅಂದರೆ ಎಲ್ಲ ಹೆಸರು ಕಾಳು ಕೂಡ ಗ್ರೀನ್ ಆಗಿದೆ. ಇದು ಮತ್ತೆ ನಿಮಗೆ ಸಾಫ್ಟ್ ಇರ್ತದೆ. ಟಿಫನ್ ಬಾಕ್ಸಿಗೆಲ್ಲ ಬೆಳಗ್ಗೆ ಮಾಡಿದ್ರೆ ಮಕ್ಕಳಿಗೆಲ್ಲ ಲಂಚಿಗೆ ಹಾಕೊಟ್ರೆ, ಈ ಅಕ್ಕಿ ದೋಸೆ ಎಲ್ಲ ಸ್ವಲ್ಪ ಉದ್ದು ಹಾಕಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರ್ತದೆ, ಡ್ರೈ ಆಗ್ತದೆ ಕೆಲವು ಟೈಮ್, ನುಂಗ್ಲಿಕ್ಕೆಲ್ಲ ಕಷ್ಟ ಮಕ್ಕಳಿಗೆ. ಇದಾದ್ರೆ ನಿಮ್ಗೆ ಸಾಫ್ಟ್ ಹಾಗೆ ಇರ್ತದೆ, ಸಂಜೆವರೆಗೆ ಮಾಡಿಟ್ರೆ ಏನ್ ಸಹ ಆಗೋದಿಲ್ಲ.
ಟಿಫಿನ್ಗೆಲ್ಲ ಹೇಳಿ ಮಾಡಿಸಿದಲ್ಲ ಮಕ್ಕಳಿಗೆಲ್ಲ ಪಕ್ಕ ಇದನ್ನ ಮಾಡಿ ಕೊಟ್ರೆ ಚಿಕ್ಕ ಮಕ್ಕಳಿಗೆಲ್ಲ ಹೌದು ಹೆಲ್ತಿಗೆ ಸಹ ಒಳ್ಳೆಯದಲ್ಲ ಆ ಥರ ಇದೆಲ್ಲ ಇದರಲ್ಲಿ ಬ್ಲಡ್ ಇಂಪ್ರೂವ್ ಆಗ್ತದೆ ಇದರಲ್ಲಿ ಮೋಷನಿಗೆ ನಮ್ಮ ಡೈಜೆಷನ್ನಿಗೆ ಒಳ್ಳೆಯದು ಮತ್ತೆ ಬೊಂಬೆ ಹಾಕೋದ್ರಿಂದ ನಮ್ಮ ಯೂರಿನ್ ಇನ್ಫೆಕ್ಷನ್ಸ್ ಇದಕ್ಕೆಲ್ಲ ಒಳ್ಳೆಯದು ಯೂರಿನರಿ ಇದ್ರದ್ದು ಇವನ್ ಶುಗರ್ ಇರೋರಿಗೆ ಡಯಾಬಿಟಿಸ್ ಅವ್ರಿಗೆ ಒಳ್ಳೇದು ಕಾಳೆಲ್ಲ ಹಾಕಿದೆ ಮತ್ತೆ ಬೊಂಬೆ ಸಹ ಒಳ್ಳೇದು ಶುಗರ್ ಅವರಿಗೆ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ದೋಸೆ ಅಂದರು ನಾನು ಫಸ್ಟ್ ಟೈಮ್ ಕೇಳಿದೆ ಅಂತ ಒಂದು ಪ್ರೋಟೀನ್ ದೋಸೆ ಅಂತಿಲ್ಲ ಅಂದ್ರೆ ಈಗ ಆರೋಗ್ಯಕ್ಕೆ ಒಳ್ಳೆ ಆಗುವಂತ ದೋಸೆ ಅಂತ ಅಂದ್ರೆ ನಾರ್ಮಲ್ ಎಲ್ಲ ದೋಸೆ ಕೂಡ ಆರೋಗ್ಯಕ್ಕೆ ಆದ್ರೆ ಈ ತರ ಹೆಲ್ದಿ ಇಲ್ಲ ಅಲ್ಲ ಈಗೆಲ್ಲ ಜಾಸ್ತಿ ಅಲ್ಲ ಅಕ್ಕಿ ತಿನ್ನಬಾರ್ದು ಎಲ್ಲ ಹೇಳ್ತಾರಲ್ಲ ಅಕ್ಕಿ ಎಲ್ಲ ಅವಾಯ್ಡ್ ಮಾಡಬೇಕು ಡಾಕ್ಟರ್ ಹತ್ರ ಹೋಗೋದು ಫಸ್ಟ್ ಅಕ್ಕಿ ಕಮ್ಮಿ ಮಾಡಿ ಗೋಧಿದು ಕಮ್ಮಿ ಮಾಡಿ ಹೇಳ್ತಾರೆ ಇವಾಗ ಗೋಧಿ ಸಹ ತಿನ್ಬೇಡಿ ಅಂತ ಕಾಳುಗಳು ಇದೆಲ್ಲ ತಿನ್ನಿ ಈಗೆಲ್ಲ ಡಯಟ್ ಇದಾಗಿದೆ ಎಲ್ಲಿ ನೋಡಿದ್ರು ಸ್ವಲ್ಪ ತಿನ್ನಿ ಇಲ್ಲಿ ಆರೋಗ್ಯ ಒಳ್ಳೆ ಕಾಪಾಡ್ಕೊಳ್ಬೇಕು ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಈ ತರದ್ದು ಏನು ರಾಗಿ ಮುದ್ದೆ ಇದೆಲ್ಲ ತಿಂತ ಇದ್ರು ಇವಾಗ ಈ ರಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ತಿನ್ನೋದು ಅದರ ಬದಲು ಇದು ಓಕೆ ಓಕೆ ದೋಸೆ ಅಂತೂ ರೆಡಿ ಹಾಕೊಂಡಿದ್ರಲ್ಲ ಓಕೆ ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ ಸರ್ವ್ ಮಾಡಲಿಕ್ಕೆ ಓಕೆ ಈಗ ಸರ್ವ್ ಮಾಡೋದಲ್ಲ ಪ್ರೋಟೀನ್ ದೋಸೆ ರೆಡಿ ಆಗಿದೆ ಇದು ಇವನ್ ಉಪವಾಸ ಎಲ್ಲ ಮಾಡ್ತಾರಲ್ಲ ನಮ್ಗೆ ಏಕಾದಶಿ ಹಾಗೆ ಕೆಲವು ಹಬ್ಬಕ್ಕೆ ಉಪವಾಸ ಅವರಿಗೆಲ್ಲ ಇದು ಉಪವಾಸಕ್ಕೆ ಇದಕ್ಕೆ ಅಕ್ಕಿ ಹಾಕುದಿಲ್ಲ ಅಲ್ಲ ಅಕ್ಕಿ ಹಾಕದೇ ಇರೋದ್ರಿಂದ ಇದಕ್ಕೆ ರವೆ ಹಾಕಿ ಮಾಡೋದ್ರಿಂದ ಉಪವಾಸಕ್ಕೆಲ್ಲ ಆಗ್ತದೆ ಏಕಾದಶಿ ಟೈಮಲ್ಲಿ ಈ ತರ ದೋಸೆ ಮಾಡಿ ಓಕೆ ಸೊ ಹೆಲ್ತಿ ಪ್ರೋಟೀನ್ ದೋಸೆ ಇದಕ್ಕೆ ಒಂದು ಚಟ್ನಿ ಅಥವಾ ಸಾಸ್ ಹಾಕಿ ತಿಂದ್ರೆ ಇನ್ನು ಸಹ ಟೇಸ್ಟ್ ಒಳ್ಳೆ ಆಗ್ತದೆ ಸಾಸ್ಗಿಂತ ಚಟ್ನಿ ಬೆಟರ್ ಹೆಲ್ತ್ ವೈಸರ್ ಚಟ್ನಿ ಬೆಟರ್ ಹೆಲ್ತ್ ವೈಸರ್ ಚಟ್ನಿ ಬೆಟರ್ ಮತ್ತೆ ದೋಸೆಗೆಲ್ಲ ಚಟ್ನಿ ಹಾಕಿ ಇದು ಮತ್ತೆ ಹಾಗೆ ಸಹ ತಿನ್ಬೋದು ಅದಕ್ಕೆ ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡುವ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದ್ರದ್ದು ಸಹ ಫ್ಲೇವರ್ ಇರ್ತದೆ ಹಾಗೆ ಸಹ ತಿನ್ಬೋದು ಓಕೆ ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಎಸ್ ಓಕೆ ವಸುಧಾ ಮ್ಯಾಮ್ ಸಗದಾಗಿರುವಂತಹ ಪ್ರೋಟೀನ್ ದೋಸೆ ರೆಡಿ ಮಾಡಿಕೊಟ್ಟಿದ್ದಾರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಪ್ರೋಟೀನ್ ದೋಸೆ ತಯಾರಿಸುವ ವಿಧಾನ ಮೊದಲು 6 ಗಂಟೆಗಳ ಕಾಲ ನೆನೆಸಿದ ಉದ್ದಿನಕಾಳು 3 ಚಮಚದಷ್ಟು ಮಸೂರ್ ದಾಲ್ 3 ಚಮಚ ಹಸಿಮೆಣಸು ಶುಂಠಿ ಸಣ್ಣ ರವೆ 4 ರಿಂದ 5 ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಬಾಳೆದಿಂಡು 1 ಚಮಚ ಜೀರಿಗೆ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಉದ್ದಿನ ದೋಸೆಯ ಹದಕ್ಕೆ ಕಲಸಿ ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹೊಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ ಈಗ ಆರೋಗ್ಯಕರವಾದ ಪ್ರೋಟೀನ್ ದೋಸೆ ತಯಾರು ಓಕೆ ನೋಡಿದ್ರಲ್ಲ ಸ್ಪೆಷಲ್ ಆಗಿ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಕೆಸಿ ಶುದ್ಧ ಹಸುವಿನ ತುಪ್ಪ ನಾನಾ ಮಸಾಲಾ ಪೋಸ್ಟ್ಮ್ಯಾನ್ ದಾಲ್ ಮೇಕರ್ ಹೋಮ್ ಅಪ್ಲಯನ್ಸಸ್ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೆಯೇ ವಿದ್ಯಾ ಕಾಫಿ ಓಕೆ ವಸುಧಾ ಮ್ಯಾಮ್ ಸಗದಾಗಿರುವಂತಹ ದೋಸೆ ಪ್ರೋಟೀನ್ ದೋಸೆ ರೆಡಿ ಮಾಡಿಟ್ಟಿದ್ದಾರೆ ಈಗ ಸ್ಪೆಷಲ್ ಆಗಿ ಬಾಳೆ ದಿಂಡೆಲ್ಲ ಹಾಕಿ ಒಂದು ಚಟ್ನಿ ಮಾಡ್ತಾರಂತೆ ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಎಸ್ ಮ್ಯಾಮ್ ಇವಾಗ ಬಾಳೆ ದಿಂಡಿನ ಚಟ್ನಿ ಅದು ಮಾಡಲಿಕ್ಕೆ ಒಂದು ಬಾಳೆ ದಿಂಡು ಅಂತ ಹೇಳಿದ್ರೆ ಈಗ ಹೇಗೆ ಎಲೆಯಲ್ಲಿ ಬರುತ್ತೆ ಅಥವಾ ಬಾಳೆ ದಿಂಡು ಒಳಗಡೆ ಶೂಟ್ ಬಾಳೆ ಸ್ಟೆಮ್ ಬರ್ತದಲ್ಲ ಅದು ಅದ್ರದ್ದು 4-5 ಲೇಯರ್ ಇರ್ತದೆ ಅದೆಲ್ಲ ತೆಗೆದು ಒಳಗಡೆ ಭಾಗ ಮಾತ್ರ ಅದು ಗೊತ್ತಾಗ್ತದೆ ಇವಾಗ ಔಟ್ ಸೈಡ್ ಎಲ್ಲ ದಪ್ಪದೆಲ್ಲ ತೆಗೆದು ಮತ್ತೆ ಒಳಗಡೆ ಸಪೂರದ್ ಬರುತ್ತೆ ವೈಟ್ ಆಗಿ ಸಿಗ್ತದೆ ಅದಕ್ಕೆ ಬಾಳೆ ದಿಂಡು ನಮ್ಮಲ್ಲಿ ಈಗ ಮಾರ್ಕೆಟಿಂಗ್ ಅಲ್ಲಿ ಸಿಗುತ್ತಾ ಬಾಳೆ ಮಾರ್ಕೆಟ್ ಎಲ್ಲ ಸಿಗ್ತದೆ ಅಂದ್ರೆ ಈಗ ಇಡೀ ಬಾಳೆನೆ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾರೆ ನಾವಾಗ ಪದಾರ್ಥ ಮಾಡುವಾಗ ಅದನ್ನ ಒಳಗಡೆ ಮಾತ್ರ ತಗೊಳ್ಳೋದು ಮತ್ತೆ ಅದು ಕಟ್ ಮಾಡುವಾಗ ದಾರ ಎಲ್ಲ ಬರ್ತದೆ ಅದು ದಾರ ಎಲ್ಲ ತೆಗೆದು ನೀರಲ್ಲಿ ಹಾಕಿ ಇಡಬೇಕು ತಕ್ಷಣ ಅದು ಇಲ್ಲದೆ ಕಪ್ಪಾಗ್ತದೆ ಮಜ್ಜಿಗೆ ನೀರಲ್ಲಿ ಸಹ ಹಾಕ್ಬೋದು
ನಾರ್ಮಲ್ ನೀರಲ್ಲಿ ತಕ್ಷಣ ಮಾಡೋದಾದ್ರೆ ನಾರ್ಮಲ್, ಸ್ವಲ್ಪ ಟೈಮ್ ಜಾಸ್ತಿ ಆಗೋದಾದ್ರೆ ಸ್ವಲ್ಪ ಮಜ್ಜಿಗೆನ ಹಾಕಿದ್ರೆ ಅದು ಬಿಳಿಯಾಗಿ ಇರ್ತದೆ, ಅದು ಇಲ್ಲರ ಅದು ಕಪ್ಪಾಗ್ತದೆ, ಅದು ಐರನ್ ಕಂಟೆಂಟ್ ಜಾಸ್ತಿ ಉಂಟಲ್ಲ ಅದು ಬೇಗ ಕಪ್ಪಾಗ್ತದೆ. ಅದಕ್ಕೆ ಏನು ಸೊನೆ ಅಂತ ಹೇಳುದಾ? ಅದು ಈಗ ನೋಡಿ ಬಾಳೆಕಾಯಿ ಅದು ಹಾಗೆ, ಬಾಳೆಕಾಯಿ ಬಟಾಟೆ ಅದೆಲ್ಲ ನೀವು ನೀರಲ್ಲೇ ಹಾಕಿಡ್ಬೇಕು, ಬದನೆಕಾಯಿ ಎಲ್ಲ ಅದಕ್ಕೆಲ್ಲ ಐರನ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದು ಕಪ್ಪಾಗ್ತದೆ ಬೇಗ. ಈಗ ಒಂದು ಪ್ಯಾನ್ ಬೇಕು ಸರ್ ಬೇಯಿಸ್ಲಿಕ್ಕೆ, ಅದು ಬೇಯಿಸಬೇಕು ಬಾಳೆ ದಿಂಡನ್ನ. ಓಕೆ, ಸಾಕಲ್ಲ ಇದು? ಸಾಕು. ಸ್ವಲ್ಪ ಸಾಕು, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಸಾಕು ಸಾಕಾ? ಸಾಕು ಸಾಕು. ಈಗ ಬಾಳೆ ದಿಂಡು ಹಾಕ್ತೇನೆ ಅದಕ್ಕೆ. ಈಗ ಬಾಳೆದಿಂಡು ಕೂಡ ಮಾರ್ಕೆಟಿಂಗ್ ಸಿಗುತ್ತಲ್ಲ? ಬಾಳೆದಿಂಡು ಸಹ ಎಲ್ಲ ಸಿಗ್ತದೆ, ಅದ್ರದ್ದು ಹೂವು ಎಲ್ಲ ಸಿಗ್ತದೆ. ಈಗ ಕೆಲವರಿಗೆಲ್ಲ ಸಿಟಿಯಲ್ಲಿ ಸಿಗುದಿಲ್ಲ. ಮತ್ತೆ ಇದಕ್ಕೆ ಬೇಯುವಾಗಲೇ ಒಂದು ಹಸಿಮೆಣಸು ಹಾಕ್ತೇನೆ, ಅದು ಟೇಸ್ಟಿಗೆ ಒಂದು ಹಸಿಮೆಣಸು. ಹಸಿಮೆಣಸು ಖಾರ ಜಾಸ್ತಿ ಬೇಕಿರೋರು ಜಾಸ್ತಿ ಹಾಕುವುದು. ಇಡೀ ಹಾಕಿದ್ರೆ ನೀವು ಹಂಗಿಲ್ಲ? ಇಡೀ ಅದು ಬೇಯ್ತದೆ, ಮತ್ತೆ ಗ್ರೈಂಡ್ ಮಾಡ್ತೇವಲ್ಲ. ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೇವೆ. ಹುಣಸೆ ಹಣ್ಣು ಅದು ಬೇಯಿಸುವಾಗಲೇ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಎಳ್ಕೊಳ್ತದೆ. ಸ್ವಲ್ಪ ಸ್ವಲ್ಪ ನಾರಿನಂಶ ಇದ್ರೆ ಹುಳಿ ಹಾಕಿದಾಗ ಸ್ವಲ್ಪ ಇದಾಗ್ತದಲ್ಲ? ಇಲ್ಲ ಹಾಗೆ ಇಲ್ಲ, ಅದು ಬೇಯುವಾಗ ಹಾಕಿದ್ರೆ ಅದರಲ್ಲಿ ಹುಳಿ ಉಪ್ಪು ಎಲ್ಲ ಎಳ್ಕೊಳ್ತದೆ ಅದು. ಮತ್ತೆ ಅದಕ್ಕೆ ಸಹ ಉಪ್ಪು ಬೇಯುವಾಗ ಸ್ವಲ್ಪ ಹಾಕಿ ಬಿಡ್ತೇನೆ, ಬೇಯುವಾಗಲೇ ಉಪ್ಪು. ಮತ್ತೆ ಬೆಲ್ಲ, ಉಪ್ಪು ಬೆಲ್ಲ. ನಮ್ಮಲ್ಲಿ ಸಾಧಾರಣ ಕೆಲವರು ಹಾಕುದಿಲ್ಲ, ನಮ್ಮ ಸೈಡ್ ಅಲ್ಲಿ ಸ್ವಲ್ಪ ಬೆಲ್ಲ ನಾವೆಲ್ಲ ಜಾಸ್ತಿ, ಹಾಗಾಗಿ ನಾನು ಎಲ್ಲದಕ್ಕೂ ಬೆಲ್ಲ ಹಾಕಿ. ಬೆಲ್ಲ ಹಾಕದೇ ಇರೋರು ಹಾಗೆ ಸಹ ಮಾಡ್ಬೋದು. ಇದು ಬೇಯಲಿ, ಇದು ಬೇಯುವವರೆಗೆ ನಾವು ಒಂದು ಮಸಾಲೆ ಹೊತ್ತು ರೆಡಿ ಮಾಡಬೇಕು ಸರ್. ಇದೊಂದು ಬೇಯಲಿ, ಒಂದು 5-6 ನಿಮಿಷ ಬೇಕು ಇದು ಬೇಯಲಿಕ್ಕೆ. ಇದು ಹೀಗೆ ಬೇಯ್ತಿರ್ಲಿಲ್ಲ? ಇದು ಬೇಯ್ತಿರ್ಲಿಲ್ಲ. ಈಗ ಮಸಾಲೆಗೆ ಒಂದು ಬಾಣಲೆ ಕೊಡಿ ಸರ್. ಬಾಣಲೆ ಬೇಕಾ? ಓಕೆ, ಒಲೆ ಉರಿಸ್ಬೇಕಾ? ಹಾಗಾದರೆ ನಾವು ಇದನ್ನು ಈ ಕಡೆ ಇಟ್ಕೊಳ್ಳುವ. ಓಕೆ, ಬಾಣಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಆಯಿಲ್ ಬೇಕಲ್ಲ? ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಹಾಕಿದ್ವಿ. ಸ್ವಲ್ಪ ಸಾಕು. ಸಾಕಲ್ಲ? ಇದಕ್ಕೆ ಒಣಮೆಣಸು, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಒಂದು ನೀವು ಮೆಣಸು ಹಾಕಿದ್ರಿ? ಒಂದು ಮೆಣಸು, ಹಸಿ ಮೆಣಸು ಹಾಕಿದ್ದೀನಿ. ಇದೊಂದು ಖಾರಕ್ಕೆ ಒಂದು 3 ಮೆಣಸು. 3 ಹಾಕು. ಓಕೆ, ಚಟ್ನಿ ಅಲ್ಲ? ಚಟ್ನಿಗೆ ಅಂದರೆ ಇದರ ನೀರನ್ನೆಲ್ಲ ತೆಗಿತಿದ್ದೀರಾ ಈಗ? ಇಲ್ಲ, ಅದು ರುಬ್ಬಾಗ ನಾವು ಅದನ್ನು ಅದೇ ನೀರನ್ನು ಉಪಯೋಗಿಸ್ಕೊಳ್ಬೋದು. ಬೇಕಾದರೆ ನೀರು ಎಕ್ಸ್ಟ್ರಾ ಬೇಕಾದರೆ ಅದನ್ನೇ ಉಪಯೋಗಿಸ್ಬೋದು. ಚೂರು ಮೆಣಸು ಚೂರು ಬಿಸಿ ಆದಮೇಲೆ ಅದಕ್ಕೆ ಉದ್ದು ಹಾಕಬೇಕು. ಓಕೆ, ಬಿಸಿಯಾಗಿದೆ. ಮಿಕ್ಸಿ ಜಾರ್ ಕೊಡಿ ಸರ್. ಮಿಕ್ಸಿ ಜಾರಿಗೆ ಹಾಕೋದಾ? ಅದು ಇಲ್ಲ ಜಾಸ್ತಿ ಬಿಸಿ ಆಗ್ತದೆ, ಕಪ್ಪಾಗ್ತದೆ. ನಮ್ಮ ಮನೆಯಲ್ಲೆಲ್ಲ ಆದರೆ ಈ ಥರ ಮೆಣಸೆಲ್ಲ ಇದ್ದು ಉಂಟಲ್ಲ, ಅದನ್ನು ತೊಟ್ಟೆಲ್ಲ ತೆಗೆದು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇನೆ. ಅದು ಬೇಗ ಆಗ್ತದಲ್ಲ? ಹೌದು. ಅಂದರೆ ಅದನ್ನೆಲ್ಲ ತೆಗಿತಾ ಕೂತ್ರೆ ಟೈಮ್ ವೇಸ್ಟ್ ಆಗ್ತದೆ. ಮೆಣಸು ಹುರಿದಾಯಿತು, ಈಗ ಅದಕ್ಕೆ ಉದ್ದು ಬೇಳೆ ಹಾಕ್ತೇನೆ. ಉದ್ದು ಹಾಕಿದ್ದೀರಾ? ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ. ಕೊತ್ತಂಬರಿ, ಓಕೆ. ಮತ್ತು ಕರಿಬೇವು ಹಾಕ್ತಿದ್ದೇನೆ. ಓಕೆ, ಕರಿಬೇವು ಹಾಕಿದ್ರ? ಕರಿಬೇವೆಲ್ಲ ಒಳ್ಳೆಯದಲ್ಲ, ಹೆಲ್ತಿ. ಹೌದು. ಮತ್ತು ಹಿಂಗು. ಹಿಂಗಿನ ಹುಡಿಯಾ? ಹಿಂಗಿನ ಹುಡಿ. ತೆಂಗಿನಕಾಯಿ ಸಹ ಇದಕ್ಕೆ ಹಾಕಿ ಬಿಸಿ ಮಾಡುದು. ಅಂದರೆ ತೆಂಗಿನಕಾಯಿ ಹಾಕಿದರೆ ನೀವು ಹಾಳಾಗೋದಿಲ್ಲ ಬೇಗ. ಬಿಸಿ ಮಾಡಿ ಹಾಕಿದರೆ ಅದರ ಹಸಿ ಇರ್ತದಲ್ಲ. ಈಗ ತೆಂಗಿನಕಾಯಿ ಇದರಲ್ಲಿ ಬಿಸಿ ಮಾಡಿಟ್ರೆ ನೀವು ಈ ಮಂಗಳೂರು ವೆದರಿಗೆಲ್ಲ ಬೇಗ ಹುಳಿ ಬರುದು, ಚಟ್ನಿ ಎಲ್ಲ ಇದೆಲ್ಲ ಹಾಕಿದ್ರೆ ಅಷ್ಟು ಬೇಗ ಹುಳಿ ಬರುವುದಿಲ್ಲ. ಅದ್ರದ್ದು ನೀರಿನ ಕಂಟೆಂಟ್ ಎಲ್ಲ ಹೋಗ್ತದಲ್ಲ. ಕೊತ್ತಂಬರಿ ಎಲ್ಲ ಹಾಕಿದ ಕಾರಣ ಪರಿಮಳ ಹಾಗೆ ಬರ್ತದೆ. ಹಿಂಗಿನ ಸ್ಮೆಲ್. ಹಿಂಗಿನ ಸ್ಮೆಲ್ ಅಲ್ಲ? ಹೌದು. ಇದು ಭಾರಿ ಸುಲಭದಲ್ಲಿ ಆಗ್ತದೆ ಚಟ್ನಿ ನಮಗೆ ಬೇಗ. ಈಗ ದೋಸೆಗೆ ಚಟ್ನಿ ಮಾಡಿದ್ರೆ ಊಟಕ್ಕೆ ಸಾಕ್ತದಲ್ಲ, ಊಟಕ್ಕೂ ಆಗುತ್ತೆ. ಹೌದು. ಗಂಜಿ ಮಾಡಿದ್ರೆ ಗಂಜಿಗೆ ಆಗ್ತದೆ. ಕಟ್ ಮಾಡೋದೇ ಸ್ವಲ್ಪ ಕೆಲಸ. ಇಲ್ಲಪ್ಪ, ಅದು ಸಹ ಬೇಗ ಆಗ್ತದೆ. ಬಾಳೆಯಿಂದ ಎಲ್ಲ ಉಪಯೋಗ ಅಲ್ಲ? ಬಾಳೆದು ಎಲ್ಲ ಇದು ಪಾರ್ಟ್ಸ್ ಸಹ ಬಾಳೆ ಎಲ್ಲ ಊಟಕ್ಕೆಲ್ಲ ಆಗ್ತದೆ. ಇಡ್ಲಿ ಮಾಡ್ಲಿಕ್ಕೆ ಆಗ್ತದೆ ಬಾಳೆ ಎಲೆಯಿಂದ. ಇಡ್ಲಿ ಮಾಡ್ಲಿಕ್ಕೆ ಆಗ್ತದೆ? ಅದೇ ಇಡ್ಲಿ, ಅದು ನಾವು ಮತ್ತೆ ಬಾಳೆ ಹೂವು ಇದು ಚಟ್ನಿ ಆಗ್ತದೆ, ಪತ್ರೋಡೆ ಆಗ್ತದೆ. ಬಾಳೆ ಅದರಲ್ಲಿ ಬಾಳೆ ಇದು ಹೂ ಉಂಟಲ್ಲ, ಪೂಂಬೆ ಹೇಳಿ, ಹೋಟೆಲ್ಗಳಲ್ಲಿ ಬಾಳೆ ಎಲೆ ಊಟ ಅಂತೇಳಿ ಇರುತ್ತೆ. ಅದರಲ್ಲಿ ಬಾಳೆ ಎಲೆ ತಟ್ಟೆಯಲ್ಲಿ ಬಾಳೆ ಎಲೆ ಹಾಕಿ. ಇದು ಮಸಾಲೆ ಆಗಿದೆ, ಸಾಕಾ? ಇದು ಸಹ ಬೆಂದಿದೆ. ಇದು ಸ್ವಲ್ಪ
ನಾರ್ಮಲ್ ಚೂರು ಆದ ಮೇಲೆ ಗ್ರೈಂಡ್ ಮಾಡಿದ್ರೆ ಆಯಿತು. ಗ್ರೈಂಡ್ ಮಾಡಿದ್ರೆ ಆಯ್ತಲ್ಲ. ಅದೀಗ ಸ್ವಲ್ಪ ಇದು ಆರಲಿಲ್ಲ, ಅದು ಆಫ್ ಮಾಡಿದ್ರಾ? ಇದು ಆಫ್ ಮಾಡಿದ್ದೇನೆ. ಇದು ಈಗ ಇಷ್ಟನ್ನು ಗ್ರೈಂಡ್ ಮಾಡಿದ್ರೆ ಚಟ್ನಿ ಅಂತ ರೆಡಿ. ಚಟ್ನಿ ರೆಡಿ. ಮತ್ತೊಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಮತ್ತೆ ಒಗ್ಗರಣೆ ಬಿದ್ದರೆ ಚಟ್ನಿ ಅಂತ ರೆಡಿ. ಓಕೆ, ಈಗ ಆರಿದೆಲ್ಲ? ಈಗ ಕೂಲ್ ಆಗಿದೆ. ಫಸ್ಟಿಗೆ ಇದು ಮಸಾಲೆ ಒಂಚೂರು ಪುಡಿ ಮಾಡಿ ಮತ್ತೆ ಬೊಂಬೆನ ಮತ್ತೆ ಹಾಕುವ. ಇದರ ಮೆಣಸೆಲ್ಲ ಪುಡಿ ಆಗುದಿಲ್ಲ. ನೀವು ಬಾಳೆದಿಂಡಿಗೆ ಹೇಗೆ ಏನು ಹೇಳೋದು? ಬೊಂಬೆ. ಬೊಂಬೆ ಅಂತ ಬೊಂಬೆ ಅಂತ ಹೇಳಿದ್ರೆ ಬಾಳೆದಿಂಡ. ಬಾಳೆದಿಂಡ. ಓಕೆ, ನೀವು ಬೊಂಬೆ ಅಂತ ಹೇಳೋದಲ್ಲ ಈ ಕಡೆ? ಅದೇ ನೀವು ಬೊಂಬೆ ಅಂತ ಹೇಳೋದಾ? ಬೊಂಬೆ ಹೇಳೋದು. ಅದು ನಾರ್ಮಲ್ ಆಗಿ ಬೊಂಬೆ ಅಲ್ಲ? ಓಕೆ, ಅದನ್ನು ಆಮೇಲೆ ಹಾಕೋದು. ಇದು ಸ್ವಲ್ಪ ಗ್ರೈಂಡ್ ಆದ ಮೇಲೆ ಚೂರು ಮೆಣಸೆಲ್ಲ ಸ್ವಲ್ಪ ಪುಡಿ ಆದ ಮೇಲೆ ಅದು ನೀರು ಹಾಕಿದ್ರೆ ಮೆಣಸು ಪುಡಿ ಆಗುದಿಲ್ಲ. ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಲ್ಲ. ಪುಡಿ ಆಗಿದೆ, ಮೆಣಸು ಪುಡಿ ಆಗಿದೆ. ಈಗ ಬೊಂಬೆನ ಹಾಕ್ತಿದ್ರು. ನೀರು ಎಲ್ಲ ಹಾಕ್ಬೇಕಂತಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಇದು ಉಪ್ಪು ನಾನು ಅದಕ್ಕೆ ಹಾಕಿದ್ರಿಂದ ಉಪ್ಪು ಇದರಲ್ಲೇ ಇರುತ್ತೆ. ಉಪ್ಪು ಬೆಲ್ಲ ಅದರಲ್ಲಿ ಹಾಕಿದ್ದೀನಿ, ಹುಳಿ ಎಲ್ಲ ಬೇಯುವಾಗಲೇ. ನೀರು ಬೇಕಾದ್ರೆ ಎಷ್ಟು ನೀರು ಬೇಕಾದ್ರೆ ಹಾಕೋದು. ಮತ್ತೆ ಕಡೆಗೆ ಅದು ನಾವು ಲಾಸ್ಟ್ ಮಿಕ್ಸಿಯಲ್ಲಿ ತೆಗೆಯುವಾಗ ಇದೇ ನೀರನ್ನು ಹಾಕಿ ತೆಗಿಲಿಕ್ಕೆ ಆಗ್ತದೆ. ಸಾಕಲ್ಲ? ಸಾಕು. ತುಂಬಾ ನೈಸ್ ಆದ್ರೂ ಟೇಸ್ಟ್ ಬರೋದಿಲ್ಲ. ತುಂಬಾ ನೈಸ್ ಆಗಬಾರ್ದು. ತುಂಬಾ ನೈಸ್ ಬೇಡ, ಸ್ವಲ್ಪ ರಫ್ ಇದ್ರೆ ಒಳ್ಳೆಯದು. ಓಕೆ, ಸಾಕು. ಕರೆಕ್ಟ್ ಆಗಿದೆಲ್ಲ? ಕರೆಕ್ಟ್ ಆಗಿದೆ. ಚಟ್ನಿ ಅಂತೂ ರೆಡಿ. ಚಟ್ನಿ ರೆಡಿ. ಇದಕ್ಕೊಂದು ಒಗ್ಗರಣೆ ಹಾಕಿ. ಈಗ ಒಗ್ಗರಣೆ ಹಾಕ್ಬೇಕಲ್ಲ? ಒಗ್ಗರಣೆಗೆ ಇಡ್ಲಾ? ಒಗ್ಗರಣೆಗೆ ಸೌಟಿಗೆ ಸರ್ ಎಣ್ಣೆ. ಒಗ್ಗರಣೆಗೆ ಗ್ಯಾಸ್ ಕೂಡಿಸ್ಬೇಕಲ್ಲ? ಸ್ವಲ್ಪ ಎಣ್ಣೆ ಆಯಿಲ್ ಬೇಕಲ್ಲ? ಸ್ವಲ್ಪ ಎಣ್ಣೆ ಸಾಕು. ಓಕೆ, ಆಯಿಲ್ ಅಂತ ಬಂದಾಗ 1/4 ಚಮಚ ಎಣ್ಣೆ ಸಾಕು. ಓಕೆ, ಸಾಕು. ಸಾಕಾ? ಸಾಕು ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಯಾಕೆ? ಸಾಸಿವೆ ಹಾಕಿದ್ರೆ ಪಕ್ಕ ಒಗ್ಗರಣೆ ಅಲ್ಲ? ಕೆಲವರು ಜೀರಿಗೆಲ್ಲ ಹಾಕ್ತಾರಲ್ಲ? ಇದು ಚಟ್ನಿಗೆ ಉದ್ದು ಜಾಸ್ತಿ ಹಾಕೋದು, ಉದ್ದು ಮೆಣಸು. ಓಕೆ, ಸಾಸಿವೆ ಚಟಪಟ ಕೇಳಬೇಕಲ್ಲ? ಉದ್ದು ಹಾಕ್ತೇನೆ. ಓಕೆ, ಒಂದು ಮೆಣಸು. ಓಕೆ, ಕ್ರಿಸ್ಪಿಯಾಗಿ ಒಳ್ಳೆ ಆ ಮೆಣಸು ಚಟ್ನಿ ಹಾಕಿದ್ರೆ ಚೆನ್ನಾಗಿ. ಇದಾಗಿದೆ. ಆರಿದ ಮೇಲೆ ಸ್ವಲ್ಪ ಆಫ್ ಮಾಡಿದ ಮೇಲೆ ಕರಿಬೇವು ಹಾಕ್ತೇನೆ. ನಾನು ಕೇಳೋನಿದ್ದೀನಿ. ಆಫ್ ಮಾಡಿದ್ನೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ತದೆ. ಇದು ಜಾಸ್ತಿ ಇದಾಗ್ತದೆ, ಫ್ರೈ ಆಗ್ತದಲ್ಲ? ಜಾಸ್ತಿ ಫ್ರೈ ಆಗಬೇಕು ಅಂತ ಇಲ್ಲ ಅಂತ ಹೇಳೋದು. ಸ್ವಲ್ಪ ಕ್ರಂಚಿ ಆದರೆ ಆಯ್ತು. ಓಕೆ, ಈಗ ಒಗ್ಗರಣೆ ರೆಡಿ ಆಗಿದೆ. ಬೀಳ್ತದಲ್ಲ ಚಟ್ನಿಗೆ? ಸೊ ಬೊಂಬೆ ಚಟ್ನಿ ಫಾರ್ ಪ್ರೋಟೀನ್ ದೋಸೆ. ಓಕೆ, ರೆಡಿ. ಪ್ರೋಟೀನ್ ದೋಸೆ ಆಲ್ರೆಡಿ ರೆಡಿ ಆಗಿದೆ. ಈಗ ಚಟ್ನಿ ಬಿಸಿ ಬಾಳೆ ದಿಂಡಿನ ಚಟ್ನಿ ಅಲ್ಲ, ನೀವು ಬಾಂಬೆ ಚಟ್ನಿ ಅಂತ ಹೇಳೋದು. ಓಕೆ, ಚೆನ್ನಾಗಿ ಬಂದಿದೆ. ಒಗ್ಗರಣೆ ಕೂಡ ಮೇಲ್ಗಡೆ ಹಾಕಿ ಘಮ ಅಂತ ಉಂಟು. ಟೇಸ್ಟ್ ನೋಡೋಲಾಗಿದ್ರೆ ಓಕೆ, ಹೊಸದಾಗಿ ಸಾಕಾಗಿರುವಂತಹ ಬಾಂಬೆ ಚಟ್ನಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಬಾಳೆ ದಿಂಡಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಳೆ ದಿಂಡನ್ನು ನೀರಿನಲ್ಲಿ ಬೇಯಿಸುವಾಗ ಹಸಿಮೆಣಸು, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 3 ರಿಂದ 4 ಒಣಮೆಣಸನ್ನು ಹುರಿದು 1 ಚಮಚ ಉದ್ದಿನಬೇಳೆ, 1 ಚಮಚದಷ್ಟು ಧನಿಯಾ ಬೀಜ, ಕರಿಬೇವು, ಹೀಂಗು, ತೆಂಗಿನ ತುರಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡಿಕೊಂಡು ಬೇಯಿಸಿದ ಬಾಳೆ ದಿಂಡನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಬಾಳೆ ದಿಂಡಿನ ಚಟ್ನಿ ದೋಸೆಯೊಂದಿಗೆ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿಯಾಗಿದೆ. ದೋಸೆ ಮತ್ತು ಚಟ್ನಿ.
ಟೇಸ್ಟ್ ನೋಡುವಲ್ಲ ಎರಡು ಒಟ್ಟಿಗೆ ನೋಡುವನ ಅಥವಾ ಬೇರೆ ಬೇರೆ ನೋಡ್ಬಾರ್ದು ನೋಡಿ ಒಟ್ಟಿಗೆ ನೋಡುವಲ್ಲ ಫಸ್ಟ್ ಬೇರೆ ಬೇರೆ ನೋಡಿ ಮತ್ತೆ ಒಟ್ಟಿಗೆ ಮಾಡಿ ಓಕೆ ನೀವು ಹೇಳಿದಾಗೆ ದೋಸೆ ಸ್ಮೂತಾಗಿ ಉಂಟು ಚೆನ್ನಾಗಿದೆ ಸರಿಯಾಗಿದೆಯಾ ಏನು ಕಾಳುಗಳು ಎಲ್ಲ ಮಿಕ್ಸ್ ಆಗುವಾಗ ಯಾವ ದೋಸೆ ಅಂತ ಗೊತ್ತಾಗಲ್ಲ ನೋಡುವಾಗಲೇ ಕಾಣ್ತದೆ ಹಸಿರಾಗಿದೆ ಹಾಗಾಗಿ ಪ್ರೋಟೀನ್ ದೋಸೆ ಅಂತ ಅಕ್ಕಿ ದೋಸೆ ಒಳ್ಳೆ ಆಗ್ತದೆ ಇದು ಒಳ್ಳೆ ಆಗ್ತದೆ ಇದೇ ಚೆನ್ನಾಗಿರುತ್ತೆ ಅಂದ್ರೆ ನಾರ್ಮಲ್ ಅಕ್ಕಿ ದೋಸೆ ನಾವು ಹೇಗೆ ತಿಂತಿರ್ತೇವಲ್ಲ ಈ ಥರ ದೋಸೆ ಮಾಡಿದ್ರೆ ಓಕೆ ಹಾಗಾಗಿ ಈಗ ಚಟ್ನಿ ನೋಡಲ್ಲ ಬಾಳೆ ದಿಂಡಿನ ಚಟ್ನಿ ಅಲ್ಲ ಹಾಂ ಎಲ್ಲಗಡೆ ಒಗ್ಗರಣೆ ಹಾಕಿದ್ದು ಇನ್ನೂ ಚೆನ್ನಾಗಿ ಬಂದಿದೆ ಇದು ಊಟ ಕೂಡ ತಿನ್ಬೋದು ಈ ಥರ ಚಟ್ನಿ ಎಲ್ಲ ದೋಸೆ ಒಟ್ಟಿಗೆ ನೋಡಿ ಅಂತ ಹೇಳ್ತಿದ್ದೀರಾ ಈಗ ಕಾಂತಿಸ್ ತಿನ್ಬೇಕಲ್ಲ ಕೆಂಪು ಚಟ್ನಿ ಥರ ಕಾಣ್ತುಂಟಲ್ಲ ಪಕ್ಕ ಮ್ಯಾಚಿಂಗ್ ಆಗ್ತದೆ ದೋಸೆ ಅಲ್ಲ ಚೆನ್ನಾಗಿ ಬಂದಿದೆ ಟೇಸ್ಟಾಗಿ ಬಂದಿದೆ ಮತ್ತು ಈ ಥರ ಚಟ್ನಿಗಳಿಗೆ ಒಗ್ಗರಣೆ ಬಿದ್ದಾಗ ಇನ್ನೂ ಚೆನ್ನಾಗಿ ಬರುತ್ತಲ್ಲ ಚೆನ್ನಾಗಿದೆ ಮೇಡಮ್ ಎರಡು ಅಡುಗೆ ಕೂಡ ಟೇಸ್ಟಿಯಾಗಿದೆ ಒಂಥರ ಡಿಫ್ರೆಂಟ್ ಏನು ನಾವು ಬಾಳೆ ದಿಂಡನ್ನೆಲ್ಲ ಬೆಳೆಸ್ಕೊಂಡು ಮಾಡಿದ ಕಾರಣ ನಮ್ಮ ವೀಕ್ಷಕರಿಗೆ ಕೂಡ ಒಂದು ಬೇರೆ ರೀತಿಯ ದೋಸೆ ಎಲ್ಲ ನೋಡ್ಬೋದಲ್ಲ ಮತ್ತು ಪ್ರೋಟೀನ್ ತಿಳಿದರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹೇಗೆ ಅನ್ನಿಸ್ತು ನಿಮಗೆ ಎರಡು ಡಿಶ್ ಮಾಡಿ ಅಡುಗೆ ಕೂಡ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಯಿತು ನಮ್ಮ ಟಿವಿಗೆ ಬಂದು ಸೊ ನಮಗೆ ಸಹ ಒಂದು ಚಾನ್ಸ್ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಟಿವಿಯವರಿಗೆ ಓಕೆ ಇನ್ನೂ ಸಹ ಚಾನ್ಸ್ ಸಿಗಲಿ ಅಂತ ಹೇಳಿ ಓಕೆ ಆ ಚಾನ್ಸ್ ನೀವು ಯಾವ ರೀತಿ ಅಡುಗೆ ಮಾಡ್ತಾರೆ ಅದಕ್ಕೆಲ್ಲಕ್ಕೂ ನಮ್ಮ ಸೌರುಚಿ ಅಡುಗೆ ಮನೆ ನಿಮಗೆ ರೆಡಿ ಇರುತ್ತೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡ್ತಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಬಿಳಿ ಅವಲಕ್ಕಿ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ನಮ್ಮ ಟಿವಿ. ಓಕೆ ವಸುದ ಮ್ಯಾಮ್ ಸಗದಾಗಿರುವಂತಹ ಪ್ರೋಟೀನ್ ದೋಸೆ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಬಾಳೆ ದಿಂಡಿನ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದರು, ಟೇಸ್ಟಿಯಾಗಿ ಮಾಡಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ 90 ಮಿನಿಟ್ಸ್ ಇದ್ದಾವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.